ರಾಜ್ಯದಾದ್ಯಂತ ಪ್ರಾಥಮಿಕ ಶಾಲೆ ಆರಂಭಗೊಂಡಿದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಭಾಗದ ಬಹುತೇಕ ಭಾಗದಲ್ಲಿ 1.5 ವರ್ಷದ ಬಳಿಕ ಆರಂಭಗೊಂಡ ತರಗತಿಗೆ ಅತಿ ಉತ್ಸಾಹದಿಂದ ಮಕ್ಕಳು ಶಾಲೆಗೆ ಬಂದಿದ್ದಾರೆ. ಕಳೆದ ಕೆಲವು ಸಮಯದಿಂದ ಶಾಲೆಯನ್ನು, ಅಧ್ಯಾಪಕರನ್ನು, ಕ್ರೀಡಾಂಗಣವನ್ನು, ಸ್ನೇಹಿತರನ್ನು ಕಾಣದ ವಿದ್ಯಾರ್ಥಿಗಳು ಇಂದು ಸಂಭ್ರಮ ಆಚರಿಸುವಂತೆ ಕಂಡುಬರುತ್ತಿದೆ. ಬ್ರಹ್ಮಾವರ ನಗರ ಮಧ್ಯಭಾಗದಲ್ಲಿರುವ ಮತ್ತು 680 ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಬೋರ್ಡ್ ಎಂದೇ ಖ್ಯಾತಿ ಎನಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂದು ಬೆಳಿಗ್ಗೆ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿ OR ಪ್ರಕಾಶ್ ಭೇಟಿ ನೀಡಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಕೆಲ ಹೊತ್ತು ಕಳೆದು ಮಕ್ಕಳಿಗೆ ಉತ್ಸಾಹವನ್ನು ತುಂಬಿದರು. ಸರಕಾರದ ನಿಯಮದಂತೆ 50% ವಿದ್ಯಾರ್ಥಿಗಳಿಗೆ ತರಗತಿ ನಡೆಯುತ್ತಿದೆ. ಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತಿ ಈ ಸಂದರ್ಭ ಮಾತನಾಡಿ, ಹಲವಾರು ಸಮಯದ ಬಳಿಕ ತರಗತಿಗೆ ಬಂದ ವಿದ್ಯಾರ್ಥಿಗಳು ಹಿಂದಿಗಿಂತ ಹೆಚ್ಚು ಉತ್ಸಾಹದಲ್ಲಿರುವುದು ಕಂಡುಬಂದಿದೆ. ಸರಕಾರಿ ನಿಯಮ ಮತ್ತು ಆದೇಶವನ್ನು ಪಾಲನೆ ಮಾಡಿ ತರಗತಿ ಮಾಡಿದ್ದೇವೆ ಎಂದರು. ಶಿಕ್ಷಣಾಧಿಕಾರಿಯವರೊಂದಿಗೆ ಪ್ರೌಢಶಿಕ್ಷಣ ಸಂಯೋಜಕ ರಾಘವ ಶೆಟ್ಟಿ ಕೂಡ ಇದ್ದರು. ನನಗೆ ಇಡೀ ದಿನ ಶಾಲೆ ಬೇಕು ಅನಿಸ್ತಿದೆ. ಈಗ ಮೊಬೈಲೆಲ್ಲ ನೋಡಿ ಬೋರ್ ಆಗ್ತಿದೆ. ಈಗ ನನಗೆ ಇಡೀ ದಿನ ಶಾಲೆ ಸಿಕ್ಕಿದ್ರೆ ನನಗೆ ಲಾಯ್ಕ್ ಆಗ್ತಾರೆ ಮತ್ತು ಮಾಡ್ಬೋದು. ಮತ್ತು ನನಗೆ ಇಲ್ಲೇ ಸುಮಾರು ಜನ ಆಡೋಕ್ಕೆ ಇದ್ದಾರೆ ಮತ್ತು ಬರೆಯೋಕ್ಕೂ ಜನ ಇದ್ದಾರೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮಾವರ. ಇಲ್ಲಿ ನಾವು ಸರ್ಕಾರದ ಆದೇಶದ ಪ್ರಕಾರ ಇವತ್ತು 1ರಿಂದ 7ನೇ ತರಗತಿಯನ್ನು ಪ್ರಾರಂಭಿಸಿದ್ದೀವಿ. 6 ಮತ್ತು 7ನೇ ತರಗತಿಗೆ ಈಗಾಗಲೇ ಪೂರ್ಣಕಾಲಿಕ ತರಗತಿಯು ಪ್ರಾರಂಭವಾಗಿದ್ದು 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಅರ್ಧ ದಿನ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಶಾಲೆಯಲ್ಲಿ 583 ವಿದ್ಯಾರ್ಥಿಗಳಿದ್ದು ಇನ್ನೂ ಕೂಡ ದಾಖಲಾಗ್ತಾ ಇದ್ದಾರೆ. ದಾಖಲಾತಿಯನ್ನು ಇನ್ನು 1 ತಿಂಗಳವರೆಗೆ ಮುಂದುವರಿಸಿದ ಕಾರಣ ಇನ್ನೂ ಹೆಚ್ಚಿನ ದಾಖಲಾಗುವಂತಹ ಸಂಭವ ಇದೆ. 1ರಿಂದ 5ನೇ ತರಗತಿಯಲ್ಲಿ 380ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿರುವ ಕಾರಣ ನಾವು ಅರ್ಧದಷ್ಟು ಮಕ್ಕಳನ್ನ ಪ್ರತಿ ತರಗತಿಯಿಂದ ಕರೆದು ಅವರನ್ನ ಪ್ರತಿಯೊಂದು SOP ನಿಯಮ ಪಾಲನೆಯನ್ನು ಮಾಡಿ ನಮ್ಮ ಶಾಲೆಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ವಿ. ಮಕ್ಕಳು ಕೂಡ ತುಂಬಾ ಸಂತೋಷದಲ್ಲಿದ್ದಾರೆ. 1.5 ವರ್ಷದ ನಂತರ ಶಾಲೆಗೆ ಬರುವಂತಹ ಅವರ ಉಲ್ಲಾಸ ನೋಡುವಾಗ ನಮಗೂ ಕೂಡ ಹುಮ್ಮಸ್ಸಾಗಿದೆ. ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಳವಡಿಸಿಕೊಂಡು ನಮಗೆ ತೃಪ್ತಿದಾಯಕವಾಗಿದೆ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಈ ಮಕ್ಕಳು ನವೆಂಬರ್ 2ರಿಂದ ಬಿಸಿಯೂಟ ಕೂಡ ಪ್ರಾರಂಭವಾಗ್ತಾ ಉಂಟು. ಅದೇ ರೀತಿ ಮಕ್ಕಳಿಗೆ ಸಮವಸ್ತ್ರ, ಹೆಚ್ಚಿನ ಸಮವಸ್ತ್ರ ಹಿಂದಿನ ತರಗತಿಯಲ್ಲಿ ಸಮವಸ್ತ್ರವನ್ನು ಧರಿಸಿ ಬಂದಿದ್ದಾರೆ. ಇನ್ನು ನಮಗೆ ಸರ್ಕಾರದ ಒಂದು ಆದೇಶದ ಪ್ರಕಾರ ತಕ್ಷಣವೇ ಕೆಲವೇ ದಿನಗಳಲ್ಲಿ ಅವರಿಗೂ ಕೂಡ ಸಮವಸ್ತ್ರವನ್ನು ವಿತರಣೆ ಆಗಿದೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಸಮವಸ್ತ್ರದೊಂದಿಗೆ ನಮ್ಮ ಶಾಲೆಗೆ ಶಿಸ್ತಿನಿಂದ ಬರುತ್ತಾರಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ರಾಜ್ಯದಾದ್ಯಂತ 1ರಿಂದ 5ನೇ ತರಗತಿಗಳು ಆರಂಭ ಆಗಿದೆ. ಅದೇ ರೀತಿ ನಮ್ಮ ಬ್ರಹ್ಮಾವರ ತಾಲೂಕಿನಲ್ಲೂ ಆರಂಭ ಆಗಿದೆ. ಬ್ರಹ್ಮಾವರ ತಾಲೂಕಿನಲ್ಲಿ ಒಟ್ಟು 38 LPSಗಳಿದ್ದಾವೆ ಮತ್ತು 147 HPSಗಳಿದ್ದಾವೆ, 64 ಹೈಸ್ಕೂಲ್ಗಳಿದ್ದಾವೆ. ಈ ಎಲ್ಲ ಕಡೆನೂ ಇವತ್ತು ಶಾಲೆಗಳ ಆರಂಭ ಆಗಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದು HPS ಅಂದರೆ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಹೈಸ್ಕೂಲ್ಗಳು ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ತರಗತಿ ನಡೀತಾ ಇದೆ. ಇವತ್ತಿಂದ 1ರಿಂದ 5ನೇ ತರಗತಿಗಳು ಬ್ರಹ್ಮಾವರದಲ್ಲಿ ಆರಂಭ ಆಗಿದೆ.
ನಾನು ನಿಂತಿರುವಂಥ ಶಾಲೆನೂ ಸೇರಿಕೊಂಡು ಎಲ್ಲ ಶಾಲೆಗಳಲ್ಲಿ ಪುಟ್ಟ ಮಕ್ಕಳು ಶಾಲೆಗೆ ಬರೋದನ್ನು ನೋಡಿದ್ರೆ ಬಹಳ ಆನಂದ ಆಗುತ್ತೆ. ಎಲ್ಲ ಮಕ್ಕಳಿಗೂ ಬಹಳ ಖುಷಿಯಾಗಿ ಕಾಣ್ತಾ ಇದೆ. ಎಲ್ಲ ಮಕ್ಕಳು ಈಗ ಸುಮಾರು ಕಳೆದ 1.5 ವರ್ಷದಿಂದ ಮನೆಯಲ್ಲೇ ಇದ್ದು ಮನೆಯ ಒಂದು ಬೇಸರ, ಹೇಳ್ಕೊಡೋರಿಲ್ಲ, ಪುಸ್ತಕ ತೆಗೆಯೋರಿಲ್ಲ, ಈ ಒಂದು ವಾತಾವರಣದಲ್ಲಿದ್ದರು. ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಆ ಮಕ್ಕಳಿಗೂ ಬಹಳ ಖುಷಿಯಾಗುತ್ತೆ. ಇದನ್ನೆಲ್ಲ ಪಾಠ ಮಾಡ್ತಾ ಇದೀವಲ್ಲ, ಎಲ್ಲ ಮಕ್ಕಳು ಬರ್ತಾ ಇದ್ದಾರಲ್ಲ, ಶಾಲೆ ಓಪನ್ ಆಯ್ತಲ್ಲ ಅಂತ ಟೀಚರ್ಸ್ಗೂ ಬಹಳ ಖುಷಿಯಾಗುತ್ತೆ. ನಮ್ಮ ಇಲಾಖೆಗಂತೂ ನಮ್ಮ ಅಸ್ತಿತ್ವದ ಒಂದು ಅರ್ಥ ಕಾಣ್ತಾ ಇದೆ. ನಾನು ಬಹಳ ಸಂತೋಷವಾಗಿ ನಮ್ಮ ವಲಯದ ಮತ್ತು ಹಾಗೆ ರಾಜ್ಯದ ಎಲ್ಲ ಮಕ್ಕಳನ್ನು ಈ ಶಾಲೆಗೆ ಬರಮಾಡ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದೇ ರೀತಿ 1 ವಾರ ಮಾತ್ರ ನಮ್ಮಲ್ಲಿ ಬಿಸಿ ಊಟ ಇರೋದಿಲ್ಲ, ಮತ್ತೆ ಬಿಸಿ ಊಟನೂ ಆರಂಭ ಆಗ್ತಾ ಇದೆ. ಈಗಾಗಲೇ ಶಾಲೆ ಮಕ್ಕಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡಲಾಗಿದೆ. ಅಕಸ್ಮಾತ್ 1-2 ಪುಸ್ತಕಗಳು ಬಾಕಿ ಇದ್ದರೆ ಮತ್ತೆ ಕೊಡುವಂಥ ಇವತ್ತು ನಾಳಿನಲ್ಲಿ ಎಲ್ಲ ಕೊಟ್ಟು ಕ್ಲಿಯರ್ ಮಾಡ್ತಾರೆ. ಈ ಇಲಾಖೆಯಿಂದ ಏನೇನು ಬರಬೇಕು ಎಲ್ಲ ಫೆಸಿಲಿಟೀಸ್ ಮಾಡಿದೆ. ಶಾಲೆಗಳಲ್ಲಿ ಯಾವುದೇ ರೀತಿಯ ಕರೋನಾ ಹಬ್ಬುವಂಥ ಪರಿಸ್ಥಿತಿ ಇಲ್ಲ. ಮಕ್ಕಳನ್ನ ದೂರ ಕೂಡಿಸಿದೆ. ಆಮೇಲೆ ಅವರೆಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಕೈ ಸ್ಯಾನಿಟೈಸ್ ಮಾಡಿಕೊಂಡಿದೆ, ರೂಮ್ಸ್ನೆಲ್ಲ ಸ್ಯಾನಿಟೈಸ್ ಮಾಡಿದೆ, ಎಲ್ಲ ಪ್ರಿಕಾಷನ್ಸನ್ನು ತಗೊಂಡಿದೆ. ಯಾವುದೇ ಕಾರಣಕ್ಕೂ ನಮ್ಮ ಶಾಲೆಗಳು ಸುರಕ್ಷಿತ ತಾಣವಾಗಿರುತ್ತೆ ಹೊರತು ಈ ಕಹಿ ಘಟನೆ ಖಂಡಿತ, ಕರೋನಾ ಅಂತ ಒಂದು ಕಹಿ ಖಂಡಿತ ದೂರ ಹೋಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇಲ್ಲಿ ತನಕ ಕ್ಲಾಸಸ್ ನಡೀತಲ್ಲ ಕಳೆದ 1.5 ತಿಂಗಳಿಂದ, ಒಂದೇ ಒಂದು ಅಹಿತಕರ ಘಟನೆ ಆಗದೆ ಇರೋದೇ ಇದಕ್ಕೆ ಉದಾಹರಣೆ. ನಮ್ಮಲ್ಲಿ ಯಾವ ರೀತಿ ಅಹಿತಕರ ಘಟನೆ ಆಗೋದಿಲ್ಲ. ನಮ್ಮ ಎಲ್ಲ ಫೀಲ್ಡ್ ಸ್ಟಾಫು ಜೊತೆಲಿದ್ದಾರೆ.